ನಮಸ್ಕಾರ, ಆರೋಗ್ಯವಾಣಿ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯವಾಣಿ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಕಿರಣ್ ಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು ಡಾಕ್ಟರ್ ಕಿರಣ್ ಕುಮಾರ್ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಕಿರಣ್ ಕುಮಾರ್ ಅವರು ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಜನರಲ್ ಸರ್ಜರಿ ವಿಭಾಗದಲ್ಲಿ ಅವರು ಜನರಲ್ ಮತ್ತು ಲೆಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀಕ್ಷಕರೇ, ಇವತ್ತಿನ ಮಾತುಕತೆಯಲ್ಲಿ ನಾವು ಹರ್ನಿಯಾದ ಬಗ್ಗೆ ಮಾತಾಡ್ತೇವೆ. ಯಾಕೆ ಇದು ಬರುತ್ತೆ, ಏನು ಚಿಕಿತ್ಸೆ, ಯಾವ ಸಂದರ್ಭದಲ್ಲಿ ಚಿಕಿತ್ಸೆ ಪಡಿಬೇಕು, ಈ ವಿಚಾರವಾಗಿ ಡಾಕ್ಟರ್ ಕಿರಣ್ ಕುಮಾರ್ ಅವರು ನಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡಲಿಕ್ಕಿದ್ದಾರೆ. ನಾನು ಮೊದಲಾಗಿ ಡಾಕ್ಟರ್ ಹತ್ರ ಕೇಳುವಂಥದ್ದು ಹರ್ನಿಯಾ ಅಂತ ಹೇಳಿದ್ರೆ, ಡಾಕ್ಟರ್, ಹರ್ನಿಯಾ ಅಂದರೆ ಏನದು ಅಂತ. ಹರ್ನಿಯಾ ಅಂತ ಹೇಳಿದ್ರೆ ಈಗ ನಾವು ಕಾಮನ್ ಆಗಿ ಕೇಳ್ತಾ ಇದ್ದೇವೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ, ಎಲ್ಲರೂ ಮಾತಾಡೋದು ಹರ್ನಿಯಾ ಅಂತೇಳಿ. ಸೊ ಹರ್ನಿಯಾ ಅಂತ ಹೇಳಿದ್ರೆ ಈಗ ನಾವು ಹೊಟ್ಟೆಯಲ್ಲಿ ಒಂದು ಹೊಟ್ಟೆ ಇದೆ, ನಾವು ಹೊಟ್ಟೆಯಲ್ಲಿ ನಮಗೆ ಬೇರೆ ಅಂಗಾಂಗಗಳಿವೆ. ಈಗ ಲಿವರ್ ಇರ್ಬೋದು ಅಥವಾ ಜಠರ ಇರ್ಬೋದು, ಎಲ್ಲ ಕರುಳುಗಳು ಇರ್ಬೋದು. ಸೊ ಅದನ್ನು ಕವರ್ ಮಾಡಲಿಕ್ಕೆ ನಮಗೆ ಹೊಟ್ಟೆದು ಲೇಯರ್ ಇದೆ. ಅದು ಒಂದೇ ತುಂಬ ಲೇಯರ್ಸ್ಗಳು, ಒಂದು ಪೆರಿಟೋನಿಯಂ ಇರುತ್ತೆ, ಅದ್ಮೇಲೆ 3 ಲೇಯರ್ ಆಫ್ ಮಾಂಸಖಂಡಗಳಿರುತ್ತೆ, ಅದರ ಮೇಲೆ ಚರ್ಮ ಇರುತ್ತೆ. ಸೊ ಯಾವಾಗಾದ್ರೂ ಕಂಡೀಷನ್, ಮೇ ಬಿ ನಮ್ಮ ಬೈ ಬರ್ತ್ ಏನಾದರೂ ಡಿಫೆಕ್ಟ್ ಇರ್ಬೋದು, ಅಥವಾ ಬೇರೆ ಏನಾದರೂ ಮಸಲ್ ವೀಕ್ನೆಸ್ ಅಥವಾ ಮಾಂಸಖಂಡಗಳ ಬಲಹೀನತೆಯಿಂದ, ಸೊ ಯಾವುದಾದ್ರೂ ಕರುಳು ಅಥವಾ ಹೊಟ್ಟೆ ಯಾವುದಾದ್ರೂ ಆರ್ಗನ್ ಈ ಎಲ್ಲ ಲೇಯರನ್ನು ತೂರ್ಕೊಂಡು ಬಂದರೆ ಇದನ್ನು ನಾವು ಹರ್ನಿಯಾ ಅಂತ ಹೇಳ್ತೇವೆ. ಸೊ ಏನಾದರೂ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಉಂಟಾ ಅದು ಹರ್ನಿಯಾ ಉಂಟಾಗಲಿಕ್ಕೆ? ಅದೇ ಹರ್ನಿಯಾ ಒಂದು ಸಣ್ಣ ಮಕ್ಕಳಲ್ಲಿ, ಈ ಹರ್ನಿಯಾ ಸಣ್ಣ ಮಕ್ಕಳಲ್ಲಿಂದ ಹಿಡಿದು ವಯಸ್ಕರವರೆಗೆ ಯಾವ ಏಜಲ್ಲಿ ಬೇಕಾದ್ರೂ ಬರ್ಬೋದು. ಸಣ್ಣ ಮಕ್ಕಳಲ್ಲಿ ಬರೋದು ಅದು ಕಂಜನೆಟಲ್ ಹರ್ನಿಯಾ ಅಂತ ಹೇಳ್ತೇವೆ. ಸೊ ಅದು ಏನಾಗುದು ಅಂತ ಹೇಳಿ, ಅದು ನಾರ್ಮಲ್ ಈ ಏನು ಮಕ್ಕಳ ಬೆಳವಣಿಗೆ ಇರುತ್ತೆ ಅದರಲ್ಲಿ ಎಲ್ಲಾದರೂ ಒಂದು ಕಡೆ ಅಬ್ಸ್ಟ್ರಕ್ಷನ್ ಬಂದರೆ ಸೊ ಆವಾಗ ಹರ್ನಿಯಾ ಬರುತ್ತೆ. ಸೊ ಅದು ಸಣ್ಣ ಮಕ್ಕಳಲ್ಲಿ. ಇನ್ನು ದೊಡ್ಡವರಲ್ಲಿ ಬರುತ್ತೆ ಅದು ಯೂಶುವಲ್ ಆಗಿ ಮಸಲಿನ ಅದು ನಮ್ಮ ಮಾಂಸಖಂಡಗಳ ಬಲಹೀನತೆಯಿಂದ ಅದರಿಂದ ಒಂದು ಬರುತ್ತೆ. ಇನ್ನೊಂದು ಹೊಟ್ಟೆಯಲ್ಲಿನ ಒತ್ತಡ ಜಾಸ್ತಿ ಆದಾಗ, ಹೊಟ್ಟೆಯಿಂದ ಒತ್ತಡ ಜಾಸ್ತಿ ಆದಾಗ ಈಗ ಪೇಷಂಟ್ಸ್ಗೆ ಯೂರಿನ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಮಲಬದ್ಧತೆ ಇರುತ್ತೆ, ಅಥವಾ ಯಾವುದು ಕಫ, ಅಸ್ತಮ, ಇಂಥ ಪೇಷಂಟ್ಗೆ ಇವರಿಗೆ ಬರುವ ಚಾನ್ಸಸ್ ಇರುತ್ತೆ. ನಾರ್ಮಲಿ ಯಾವ ದೇಹದ ಯಾವೆಲ್ಲ ಭಾಗಗಳಲ್ಲಿ ಇದು ಬರಬಹುದು ಅಂತ? ಅದೇ ಹರ್ನಿಯಾ, ಈಗ ಹರ್ನಿಯಾ ಬರಬೇಕಾದ್ರೆ ಹೊಟ್ಟೆಯಲ್ಲಿ ನೋಡಬೇಕಾದ್ರೆ ಈಗ ಮೇಲೆಯಿಂದ ಬರುತ್ತೆ, ನಾವು ವೆಂಟ್ರಲ್ ಹರ್ನಿಯಾ ಅಂತೇಳಿ ಬರುತ್ತೆ, ಹೊಕ್ಕಳಲ್ಲಿ ಬರುತ್ತೆ, ಅದನ್ನು ಅಂಬ್ಲಿಕಲ್ ಹರ್ನಿಯಾ ಅಂತೇಳಿ ಬರುತ್ತೆ, ಈ ತೊಡೆ ಸಂಧಿಯಲ್ಲಿ ಬರುತ್ತೆ ಇಂಗ್ವೈನಲ್ ಹರ್ನಿಯಾ ಅಂತೇಳಿ, ಅದು ಸ್ವಲ್ಪ ಕೆಳಗಡೆ ಬರುತ್ತೆ ಫಿಮೋರಲ್ ಹರ್ನಿಯಾ ಅಂತೇಳಿ. ಸೊ ಈ ರೀತಿ ಬೇರೆ ಬೇರೆ ಜಾಗದಲ್ಲಿ ಹರ್ನಿಯಾಗಳು ಬರುತ್ತೆ. ಬಟ್ ನಮ್ಮ ಕಾಮನ್ ಪರ್ಸೆಪ್ಷನಲ್ಲಿ ಹರ್ನಿಯಾ ಅಂತ ಹೇಳಿದ್ರೆ ನಾವು ತೊಡೆ ಸಂಧಿಯಲ್ಲಿ ಬರೋದು ಅದು ಇಂಗ್ವೈನಲ್ ಹರ್ನಿಯಾ. ಅದು ಕಾಮನ್ ಆಗಿ ಸಿಗೋ ಹರ್ನಿಯಾ ಅಂತೇಳಿ, ಜನಸಾಮಾನ್ಯರಲ್ಲಿ ಭಾಳ ಕಾಮನ್ ಆಗಿ ಸಿಗೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಇಂಗ್ವೈನಲ್ ಹರ್ನಿಯಾ. ಏನಾದರೂ ಈ ಹರ್ನಿಯಾ ಉಂಟಾಗುವ ಮೊದಲು ಏನಾದರೂ ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಲಕ್ಷಣಗಳು ಗೋಚರಿಸುವಂಥದ್ದು? ಹರ್ನಿಯಾ ಏನಂತೇಳಿ ಲಕ್ಷಣಗಳಿಂದ ಒಂದು ಮೇಲಿಗೆ ಒಂದು ಗಂಟು ಅಥವಾ ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ, ಒಂದು ಗಂಟು ಬರುತ್ತೆ. ಅದರ ಒಟ್ಟಿಗೆ ಇನಿಷಿಯಲ್ ಆಗಿ ಸ್ವಲ್ಪ ಪೇಯ್ನ್ ಬರುತ್ತೆ. ಸೊ ಅದು ಒಂದು ವೇಳೆ ಅವರು ಆರಾಮದಲ್ಲಿ ಮಲ್ಕೊಂಡುವಾಗ ಅದು ಅದರ ಪಾಡಿಗೆ ಕಡಿಮೆ ಆಗ್ಬೋದು, ಅಥವಾ ನಾವು ಯಾರೋ ಪೇಷಂಟ್ ಅದರ ಪಾಡಿಗೆ ಸ್ವಲ್ಪ ಪ್ರೆಷರ್ ಇಟ್ಟು ಅದರ ಮೇಲೆ ಅದರ ಪಾಡಿಗೆ ಅದು ಒಳಗಡೆ ಹೋಗ್ಬೋದು. ಸೊ ಇದು ಬಿಗಿನಿಂಗ್ ಹರ್ನಿಯಾ. ಈ ರೀತಿಯ ಕಂಡೀಷನ್ ಇದ್ದರೆ ನಾವು ಅದನ್ನು ಹರ್ನಿಯಾ ಅಂತ ಹೇಳ್ತೇವೆ. ಡಾಕ್ಟರ್, ಇನಿಷಿಯಲ್ ಸ್ಟೇಜಲ್ಲಿ ಈಗ ನೀವು ಹೇಳಿದಾಗ ಅದು ಕಂಡಿತ್ತು, ಆ ಸಂದರ್ಭದಲ್ಲಿ ಏನು ತೊಂದರೆಗಳೇನಾದರೂ ಇರುತ್ತಾ? ಆ ತೊಂದರೆ ಅವ್ರಿಗೇನು ತೊಂದರೆ ಇಲ್ಲ, ಸ್ವಲ್ಪ ಪೇಯ್ನ್ ಇರುತ್ತೆ. ಸೊ ತೊಂದರೆ ಹೇಗೆ ಆಗುತ್ತೆ, ಈಗ ಹರ್ನಿಯಾವನ್ನು ತೊಂದರೆಗಳಿಗೆ ಏನಾಗುತ್ತೆ ಹರ್ನಿಯಾದ, ಯಾಕೆ ಹರ್ನಿಯಾವನ್ನು ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಅಂತೇಳಿ. ಸೊ ಇವಾಗ ಹರ್ನಿಯಾ ಅದು ಸ್ವೆಲ್ಲಿಂಗ್ ಏನು ಸಿಗುತ್ತೆ ಅದು ಹೊಟ್ಟೆಯೊಳಗಿನ ಕರುಳು ಅಥವಾ ಹೊಟ್ಟೆಗಳಿಂದ ಯಾವುದಾದ್ರು ಫ್ಯಾಟ್ ಅಂತ ಹೇಳ್ತೇವೆ, ಒಮೆಂಟಮ್ ಅಂತ ಹೇಳಿ, ಅದು ಹೊರಗಡೆ ಬರುವುದು ಅಲ್ಲಿ ಡಿಫೆಕ್ಟಿಂದ. ಸೊ ಇದು ಹೊರಗೆ ಬರ್ತಿದೆ, ಒಳಗಡೆ ಹೋಗ್ತಾ ಇದೆ. ಸೊ ಅಲ್ಲಿವರೆಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದೇ ರೀತಿಯ ಸ್ಟೇಟ್ ಅವರಿಗೆ 5 ದಿನ, ಈಗ 5 ವರ್ಷನೂ ಅದೇ ರೀತಿ ಇರ್ಬೋದು, 10 ವರ್ಷನೂ ಇರ್ಬೋದು, 20 ವರ್ಷನೂ ಏನೂ ತೊಂದರೆ ಆಗದೆ ಇರ್ಬೋದು. ಅದು ಹಾಗೇನೆ ಒಳಗೆ ಬರುತ್ತೆ, ಹೊರಗೆ ಬರುತ್ತೆ, ಏನು ತೊಂದರೆ ಆಗದೆ ಇರ್ಬೋದು. ಬಟ್ ಒಮ್ಮೆ ಹೊರಗೆ ಬಂತು, ಅದು ಒಳಗಡೆ ಹೋಗಿಲ್ಲ, ಆವಾಗ ನಾವು ಅದನ್ನು ಹೇಳ್ತೇವೆ ಅಬ್ಸ್ಟ್ರಕ್ಟೆಡ್ ಹರ್ನಿಯಾ ಅಥವಾ ಇರ್ರೆಡ್ಯೂಸಿಬಲ್. ಅದು ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತೇಳಿ. ಆ ಪ್ರಾಬ್ಲಮ್ ಅವರಿಗೀಗ ಯಾರಾದರೂ ರೋಗಿ ಬಂದರೆ ಇವತ್ತು ನನಗೆ ಹರ್ನಿಯಾ ತೋರಿಸಿ ಅದು ಸೇಮ್ ನೈಟೇ ಆಗ್ಬೋದು, ಅಥವಾ ನಾಳೆನೂ ಆಗ್ಬೋದು, ಅಥವಾ 10 ವರ್ಷ ಅವ್ರಿಗೆ ಏನೂ ಆಗದೇ ಇರ್ಬೋದು. ಬಟ್ ಆ ರೀತಿಯ ಪ್ರಾಬ್ಲಮ್ ಆದರೆ ಏನಾಗುತ್ತೆ ಈಗ ಅದೇ ಆ ರೀತಿಯ ಪ್ರಾಬ್ಲಮ್ ಅಂದರೆ ಏನಾಗುತ್ತೆ, ಮತ್ತು ಇನ್ನೊಂದು ಜೊತೆಗೆ ಕೇವಲ ಮೆಡಿಸಿನಲ್ಲೇ ಇದನ್ನು ಸರಿ ಮಾಡಲಿಕ್ಕೆ, ಗುಣಪಡಿಸಲಿಕ್ಕೆ ಆಗುತ್ತಾ, ಅಥವಾ ಸರ್ಜರಿ ಏನಾದರೂ ಬೇಕಾಗತ್ತಾ? ಸೊ ಆ ರೀತಿ ಹೊರಗೆ ಬಂದರೆ ರೆಡ್ಯೂಸ್ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟಿಗೆ ಅಬ್ಸ್ಟ್ರಕ್ಷನ್, ಕರುಳು ಹೊರಗಡೆ ಬಂತು ಅಂತ ನೆನ್ಕೊಳ್ಳಿ.
ಸೊ ಅದು ಹೊರಗಡೆ ಬಂತು. ಸೊ ಅದು ಒಳಗಡೆ ಹೋಗ್ತಾ ಇಲ್ಲ ಅಂತೇಳಿ ಅದರ ಓಪನಿಂಗ್ ಎರಡು ಕ್ಲೋಸ್ ಆಗಿದೆ. ಸೊ ಯಾವ ಅನ್ನ ಆಹಾರ ಕೂಡ ಅವ್ರು ತಿಂದದ್ದು ಕೆಳಗಡೆ ಹೋಗಲ್ಲ. ಸೊ ಹೊಟ್ಟೆ ಉಬ್ಬರ ಬರುತ್ತೆ, ಅವರು ವಾಂತಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅದು ಅದನ್ನೇ ಹಾಗೇನೆ ಸ್ವಲ್ಪ ಬಿಟ್ಟರೆ ಆ ರಕ್ತ ಸಂಚಲನ ಏನಿರುತ್ತೆ ಆ ಕರುಳಿಗೆ, ಆ ಕರುಳಿದ ರಕ್ತ ಸಂಚಲನ ಹೋಗ್ಬಿಡುತ್ತೆ. ಸೊ ಆ ರಕ್ತ ಸಂಚಲನ ಹೋದಾಗ ನಾವೇನು ಹೇಳ್ತೇವೆ, ಆ ಕರುಳು ಗ್ಯಾಂಗ್ರೀನ್ ಆಗುತ್ತೆ. ಸೊ ಅದು ಗ್ಯಾಂಗ್ರೀನ್ ಅಂತ ಹೇಳ್ತೇವೆ ನಾವು. ಗ್ಯಾಂಗ್ರೀನ್ ಅಂತ ಹೇಳಿದ್ರೆ ಕರುಳು ಫುಲ್ ಗ್ಯಾಂಗ್ರೀನಸ್ ಆಗಿ ಹೋಗಿದೆ. ಸೊ ಅದರಿಂದ ಬರುವ ಯಾವುದಾದ್ರು ವಿಷಕಣಗಳು, ಬ್ಯಾಕ್ಟೀರಿಯಾ ಅದೆಲ್ಲ ಬಾಡಿಗೆ ಸ್ಪ್ರೆಡ್ ಆದರೆ ಸೊ ಪೇಷಂಟ್ನ ಸಾವು ಕೂಡ ಸಂಭವಿಸಬಹುದು. ಸೊ ಇದು ಇಷ್ಟು ಸೀರಿಯಸ್ ಪ್ರಾಬ್ಲಮ್. ಹರ್ನಿಯಾಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಹರ್ನಿಯಾವನ್ನು ನಾವು ಯಾವಾಗೆಲ್ಲ ನೋಡ್ತೇವೆ, ನಾವು ಯೂಶುವಲ್ ಆಗಿ ಹೇಳ್ತೇವೆ ದ ಮೊಮೆಂಟ್ ಯಾವಾಗ ಹರ್ನಿಯಾವನ್ನು ನಾವು ನೋಡ್ತೇವೆ ಇಮಿಡಿಯೇಟಾಗಿ ಆಪರೇಷನ್ ಮಾಡಿ ಸರಿ ಮಾಡಬೇಕು. ಯಾಕಂದರೆ ಈ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಈ ಪ್ರಾಬ್ಲಮ್ ಬಂದರೆ ಮತ್ತೆ ಅವರು ಮೇಜರ್ ಸರ್ಜರಿಗೆ ಹೋಗಬೇಕಾಗುತ್ತೆ. ಮೇಜರ್ ಸರ್ಜರಿ ಅಂದರೆ ಇಲ್ಲಿ ಕೇವಲ ಮೆಡಿಸಿನಿಂದ ಸರಿ ಮಾಡಲಿಕ್ಕೆ ಆಗುವಂಥ ಇದಲ್ಲ, ಇದು ಮೆಡಿಸಿನಿಂದ ಪ್ರಾಬ್ಲಮ್. ಯಾಕಂತೇಳಿ ಈಗ ನಾವು ಒಂದು ಹೇಳ್ತೇವೆ, ಇದು ಹರ್ನಿಯಾ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಡಿಫೆಕ್ಟ್. ಮೆಕ್ಯಾನಿಕಲ್ ಡಿಫೆಕ್ಟ್ ಅಂತೇಳಿ ನಿಮ್ಮ ಮಸಲ್ ಕಂಡಲ್ಲಿ ಈ ರೀತಿ ಒಂದು ಡಿಫೆಕ್ಟ್ ಇದೆ. ನಾವು ಏನೇ ಮಾಡಿ ಹೊರಗಡೆಯಿಂದ ಏನೇ ಮಾಡಿ ಅಥವಾ ಹೊರಗಡೆಯಿಂದ ಏನೇ ಮಂತ್ರ ಹೇಳಿ ಅಥವಾ ಹೊರಗಡೆ ಏನೇ ಮೆಡಿಸಿದ್ರು ಈ ಎರಡು ಡಿಫೆಕ್ಟ್ ಹತ್ರ ಬರಲ್ಲ. ಅದು ಏನು ಮಾಡಿದ್ರು ಹತ್ರ ಟೆಕ್ನಿಕಲ್ ಇಶ್ಯೂ. ಅದೇನೋ ಈಗ ಟೆಕ್ನಿಕಲ್ ಒಂದು ಪ್ರಾಬ್ಲಮ್ ಇದೆ. ನೀವು ಸರಿ ಮಾಡುವವರೆಗೆ ನೀವು ಮ್ಯಾನ್ಯಲ್ ಆಗಿ ಸರಿ ಮಾಡುವ, ನೀವು ಹೊರಗಡೆ ಏನು ಮಾಡಿದ್ರು ಅದು ಬರಲ್ಲ. ಅದು ನೀವು ಮ್ಯಾನ್ಯಲ್ ಆಗಿ ಸರಿ ಮಾಡಬೇಕು. ಸೊ ಹರ್ನಿಯಾಗೆ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಮಾತ್ರ, ಬೇರೆ ಯಾವುದೇ ಸೊಲ್ಯೂಷನ್ ಇಲ್ಲ. ಅದನ್ನು ಗುಣ ಮಾಡಲಿಕ್ಕೆ ಆಗಲ್ಲ ಮಾತ್ರೆಯಿಂದ. ಎಸ್, ಈಗ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಅದು ಎಷ್ಟು ದಿವಸ ಬೇಕಾಗುತ್ತೆ, ಏನು ಈಗ ಶಸ್ತ್ರಚಿಕಿತ್ಸೆ ಅದರಿಂದ ಏನಾದರೂ ಮತ್ತೆ ತೊಂದರೆ ಆಗುವಂಥ ಸಾಧ್ಯತೆ ಉಂಟಾ? ಈಗ ಹರ್ನಿಯಾಗೆ ಚಿಕಿತ್ಸೆ ಏನಂತ ಹೇಳಿ ಈಗ ಎಲ್ಲ ಕಡೆಯಲ್ಲೂ ಮಾಡ್ತಾರೆ. ಹರ್ನಿಯಾ ಚಿಕಿತ್ಸೆ ಅದು ಎರಡು ಟೈಪ್ ಇದೆ. ಒಂದು ಓಪನ್ ಸರ್ಜರಿ, ಮತ್ತೊಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತೇಳಿ. ಓಪನ್ ಸರ್ಜರಿ ಅದೆರಡರದ್ದು ಅದರ ಏನು ಮೆಥಡ್ ಇದೆ ಅದು ಸೇಮ್ ಪ್ರಿನ್ಸಿಪಲ್. ಅಂತ ಹೇಳಿದರೆ ಹರ್ನಿಯಾವನ್ನು ಏನು ಹೊರಗಡೆ ಬಂದು ಅದನ್ನು ನಾವು ಮತ್ತೆ ವಾಪಸ್ ಪುಷ್ ಮಾಡ್ತೇವೆ. ಪುಷ್ ಮಾಡಿದ್ಮೇಲೆ ಅದರ ಮೇಲೆ ಒಂದು ಮೆಶ್ ಅಂತ ಇರ್ತೇವೆ, ಒಂದು ನೆಟ್ ಥರ, ಅದು ನೆಟ್. ಸೊ ಅದನ್ನು ನಾವು ಹೇಳ್ತೇವೆ ಈ ಮೆಥಡ್ ಮಾಡಿ ಅದರ ಮೇಲೆ ಕ್ಲೋಸ್ ಮಾಡ್ತೇವೆ. ಸೊ ಇದನ್ನು ನಾವು ಹರ್ನಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಇದು ಎಲ್ರಿಗೂ ಮಾಡೋ ಸರ್ಜರಿ. ಲ್ಯಾಪ್ರೋಸ್ಕೋಪಿಯಲ್ಲೂ ಮಾಡ್ಬೋದು, ಓಪನ್ ಮಾಡ್ಬೋದು. ಸೊ ಆ ಮೆಶ್ ಇಡಿದ್ರೆ ಏನಾಗುತ್ತೆ, ವಾಮನಿಯ ಮತ್ತೆ ವಾಪಸ್ ಬರುವ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಈ ಸರ್ಜರಿಯಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಯೂಶ್ವಲ್ ಆಗಿ ಜನರಲಿ ಯಾಕೆ ಹರ್ನಿಯಲ್ ಸರ್ಜರಿ ಪ್ರಾಬ್ಲಮ್ ಬರಲ್ಲ ಅಂತೇಳಿ, ಹರ್ನಿಯಾ ಆಪರೇಷನ್ ಆದಮೇಲೆ ಮಕ್ಕಳಾಗಲ್ಲ ಅಂತೇಳಿ ಒಂದು ಪ್ರಾಬ್ಲಮ್. ಸೊ ಅದಕ್ಕೆ ತುಂಬ ಜನ ಬರಲ್ಲ ಹರ್ನಿಯಾ ಆಪರೇಷನ್. ಹರ್ನಿಯಾ ದೊಡ್ಡದಾಗ್ತಾನೆ ಇರುತ್ತೆ, ಬಟ್ ಅದನ್ನು ಹಾಗೇನೆ ಇಟ್ಕೊಂಡಿರುತ್ತೆ, ಬಟ್ ಸರ್ಜರಿಗೆ ಬರಲ್ಲ. ಸೊ ಹರ್ನಿಯಾ ಆಪರೇಷನಿಂದ ಇಂಥ ತೊಂದರೆ ಏನೂ ಆಗಲ್ಲ. ಮಕ್ಕಳೇ ಆಗಲಿಕ್ಕೆ ಅಥವಾ ಬೇರೆ ಏನು ತೊಂದರೆ ಏನೂ ಆಗಲ್ಲ. ಹರ್ನಿಯಾ ಆಪರೇಷನ್ ತುಂಬ ಸೇಫ್ ಪ್ರೊಸೀಜರ್. ಸೊ ಮೆಶ್ ಹಾಕಿ ಮಾಡಿದೆ, ಮಿನಿಮಲ್ ಇನ್ಫೆಕ್ಷನ್ ಅದರ್ ಪ್ರೊಸೀಜರ್ ರಿಲೇಟೆಡ್ ಕಾಂಪ್ಲಿಕೇಶನ್ ಬಿಟ್ಟರೆ ಬೇರೆ ಅಂಥ ತೊಂದರೆ ಏನೂ ಆಗಲ್ಲ. ಸೊ ಅದರಲ್ಲಿ ಮತ್ತೆ ಲ್ಯಾಪ್ರೋಸ್ಕೋಪಿ ಮತ್ತೆ ಓಪನ್ ಮಾಡ್ತೇವೆ. ಇಲ್ಲಿ ಕೂಡ ಲ್ಯಾಪ್ರೋಸ್ಕೋಪಿಗೆ ಸ್ವಲ್ಪ ಅಡ್ವಾಂಟೇಜ್. ಯಾಕಂತೇಳಿ ಒಂದು ವೇಳೆ ಹರ್ನಿಯಾ ಆಪರೇಷನ್ ಮಾಡಿದರೆ ಒಂದು ಪ್ರಾಬ್ಲಮ್, ಓಪನ್ ಸರ್ಜರಿ ಒಂದು ಪ್ರಾಬ್ಲಮ್ ನಾವು ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ. ಹರ್ನಿಯಾ ಮತ್ತೆ ಬರಲ್ಲ, ಏನು ಆಗಲ್ಲ. ಬಟ್ ಒಂದು ಪ್ರಾಬ್ಲಮ್ ಅಂತೇಳಿ ಅದು ಮತ್ತೆ ಗುಣ ಆಗುವಾಗ, ಅದು ಮೆಶ್ ಏನು ಹಾಕ್ತೇವೆ ಅದು ಗುಣ ಆಗಲಿಕ್ಕೆ 2 to 3 months ತಗೊಳುತ್ತೆ. ಅದು ಕಂಪ್ಲೀಟ್ ಆಗಿ ಬಾಡಿಯ ಪಾರ್ಟ್ ಆಗಲಿಕ್ಕೆ. ಸೊ ಆ ಟೈಮಲ್ಲಿ ಯಾವುದಾದ್ರು ನರಗಳು ಅದರ ಮಿಡ್ಲಲ್ಲಿ ಸಿಕ್ಕಾಕೊಂಡ್ರೆ ಒಂದು ನೋವು ಪ್ರಾಬ್ಲಮ್ ಬರುತ್ತೆ ಆ ಜಾಗದಲ್ಲಿ. ಆ ನೋವು ಕಂಟಿನ್ಯೂಸ್ ಆಗಿ ನೋವು ಇರುತ್ತೆ ಅವರಿಗೆ, ಒಂದು 3 ರಿಂದ 4 ವರ್ಷ ನೋವು ಇರುತ್ತೆ. ಈ ಪ್ರಾಬ್ಲಮ್ ಲ್ಯಾಪ್ರೋಸ್ಕೋಪಿಯಲ್ಲಿ ಬರಲ್ಲ. ಸೊ ಹೀಗಾಗಿ ಅದೊಂದು ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇದೆ. ಸೊ ಇದರಿಂದಾಗಿ ಯಾವ ಮೆಥಡ್ ಓಕೆ, ಹರ್ನಿಯಾ ಲ್ಯಾಪ್ರೋಸ್ಕೋಪಿ ಬೇಕು, ಓಕೆ, ಓಪನ್ ಬೇಕು, ಏನು ಡಿಫರೆನ್ಸ್ ಆಗಲ್ಲ ತುಂಬ. ಬಟ್ ಲ್ಯಾಪ್ರೋಸ್ಕೋಪಿಯಿಂದ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಒಟ್ಟಿನಲ್ಲಿ ನೀವು ಹೇಳುವಂಥದ್ದು ಸರ್ಜರಿ ಎಷ್ಟು ಸಾಧ್ಯ ಬೇಗವೋ ಅಷ್ಟು ಬೇಗ ಮಾಡಬೇಕಿತ್ತು, ಅಷ್ಟು ಬೇಗ ಮಾಡಬೇಕು. ಅದನ್ನು ವೆಯ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಬೇರೆ ಯಾವುದಾದ್ರೂ ರೋಗಗಳಿದ್ದ ಪಕ್ಷದಲ್ಲಿ ಆ ಕಾರಣದಿಂದಾಗಿ ಏನಾದರೂ ಹರ್ನಿಯಾ ಬರುತ್ತಾ, ಅಥವಾ ಅದಕ್ಕೇನಾದರೂ ಕೋರಿಲೇಟೆಡ್ ಆಗಿ ಬರುವಂಥ ಸಾಧ್ಯತೆ ಉಂಟಾ? ಒಂದು ಒಬೆಸಿಟಿ ಅಂತ ಹೇಳ್ತೇವೆ, ತೂಕ ಹೆಚ್ಚಾದವರಿಗೆ, ಬೊಜ್ಜು ಹೆಚ್ಚಾದ ಅವರಿಗೆ ಈ ಅಂಬ್ಲಿಕಲ್ ಹರ್ನಿಯಾ ಅಂತ ಹೇಳ್ತೇವೆ, ಪ್ಯಾರಾ ಅಂಬ್ಲಿಕಲ್ ಹರ್ನಿಯಾ ಅಂತ ಹೇಳ್ತೇವೆ. ಹೊಕ್ಕುಳಲ್ಲಿ ಹರ್ನಿಯಾ ಬರುತ್ತೆ. ಸೊ ಅದರಲ್ಲಿ ಚಾನ್ಸಸ್ ಇರುತ್ತೆ. ಇನ್ನೊಂದು ಗರ್ಭಿಣಿಯರಿಗೆ, ಸೊ ಅದು ಮೇಯ್ನ್ ಆಗಿ ಹೊಟ್ಟೆಯಲ್ಲಿ ಒತ್ತಡ ಜಾಸ್ತಿ ಆದಾಗ ಅವರಿಗೆ ಹರ್ನಿಯಾ ಬರುವ ಚಾನ್ಸ್ ಇದೆ. ಸೊ ಇದೆಲ್ಲ ನಾರ್ಮಲ್ ಇದೆಲ್ಲ ರೋಗ ಅಂತಲ್ಲ, ಇದೆಲ್ಲ ನಾರ್ಮಲ್ ಚೇಂಜಸ್ ಅಲ್ಲಿ ಸಿಚುವೇಶನ್ ಅಲ್ಲಿ ಹರ್ನಿಯಾ ಬರುವ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಪರ್ಟಿಕ್ಯುಲರ್ಲಿ ಈಗ 50-60 ವರ್ಷ ಆದ್ಮೇಲೆ ಎಲ್ಲ ಗಂಡಸರಿಗೆ ಒಂದು ಪ್ರಾಬ್ಲಮ್ ಅಂತೇಳಿ ಪ್ರಾಸ್ಟೇಟ್ ಅಂತ ಇರುತ್ತೆ, ಅದು ದೊಡ್ಡದಾಗುತ್ತೆ. ಸೊ ಪ್ರಾಸ್ಟೇಟ್ ಅಂತ ದೊಡ್ಡದಾದಾಗ ಅವರು ಯೂರಿನ್ ಮಾಡಲಿಕ್ಕೆ ತುಂಬ ಪ್ರೆಷರ್ ಹಾಕ್ತಾರೆ. ಸೊ
ಸೊ ಇದು ಕೂಡ ಆ್ಯಕ್ಚುಲಿ ಕಾಮನ್ ಫಿನಾಮಿನನ್ ಆ್ಯಕ್ಚುಲಿ ನಾರ್ಮಲ್ ಆಗಿ ಆಗೋ ಒಂದು ರೆಸ್ಪಾನ್ಸ್. ಸೊ ಈ ಸಂದರ್ಭದಲ್ಲಿ ತುಂಬ ಪ್ರೆಷರ್ ಹಾಕೋದ್ರಿಂದ ಹೊಟ್ಟೆಯ ಒತ್ತಡ ಜಾಸ್ತಿಯಾಗಿ ಆ ಕಂಡೀಷನಲ್ಲಿ ಹರ್ನಿಯ ಬರ್ಬೋದು. ಇನ್ನೊಂದು ಅಂತ ಹೇಳಿದ್ರೆ ಮಲಬದ್ಧತೆ. ಸೊ ಈ ಮಲಬದ್ಧತೆ ಈಗ ಪೈಲ್ಸ್ ಆಗಿರ್ಬೋದು, ಹೆಮೊರಾಯ್ಡ್ಸ್, ಕಾನ್ಸ್ಟಿಪೇಷನ್. ಸೊ ಇದರಿಂದಾಗಿ ಕೂಡ ಪ್ರೆಷರ್ ಹಾಕೋದು ಜಾಸ್ತಿ ಆಗೋದ್ರಿಂದ ಹೊಟ್ಟೆಯ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದ ಹರ್ನಿಯ ಬರ್ಬೋದು. ನೆಕ್ಸ್ಟ್ ಇದಂತ ಹೇಳಿದ್ರೆ ನಮ್ಮ ಆಸ್ತಮಾ ಪೇಷಂಟ್ಸ್. ಆಸ್ತಮಾ ಈ ಉಸಿರಾಳಿಗೆ ತೊಂದರೆ, ತುಂಬ ಕೆಮ್ಮಿರುವವರು ಪೇಷಂಟ್. ಸೊ ಅವ್ರು ರಿಪೀಟೆಡ್ ಆಗಿ ಕೆಮ್ತಾ ಇರ್ತಾರೆ. ಸೊ ಅಲ್ಲಿಂದ ಅದರಿಂದಾಗಿ ಕೂಡ ಹರ್ನಿಯ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇರೆ ಏನಾದರೂ ಹ್ಯಾಬಿಟ್ಸ್ ಚಟಗಳು ಅಂತೆಲ್ಲ ಹೇಳ್ತೇವಲ್ಲ, ಅದರಿಂದಾಗಿ ಏನಾದರೂ ಬರುವ ಸಾಧ್ಯತೆ ಉಂಟಾ? ಅದೇ ಒಂದು ಹ್ಯಾಬಿಟ್ ಅಂತ ಹೇಳಿದ್ರೆ ಸಿಗರೇಟ್, ಬೀಡಿ ಸ್ಮೋಕಿಂಗ್. ಸಿಗರೇಟ್, ಬೀಡಿ ಸ್ಮೋಕಿಂಗ್. ಸೊ ಅದು ಮೇಕ್ಸಿಗಾಗಿ ಕೆಮ್ಮು ಬರುತ್ತೆ. ಹೌದು, ಅದು ಅವರಿಗೆ ರೋಗ ಇರ್ಬೇಕಂತೆಲ್ಲ ಸಿಗರೇಟ್ ಬೀಡಿ ಮಾಡೋ ಕ್ಯಾನ್ಸರ್ಗೆ ಕೂಡ ಕಾರಣ ಅಂತ ಹೇಳ್ತಾರೆ. ಅದು ಇದ್ದದ್ದೇ, ಅದು ಎಲ್ರಿಗೂ ಗೊತ್ತಿರುವ ಹಾಗೆ. ಬಟ್ ಈವನ್ ಇದು ಕ್ಯಾನ್ಸರ್ ಏನಲ್ಲ ಹರ್ನಿಯ, ಬಟ್ ಇದಕ್ಕೂ ಕೂಡ ಸಿಗರೇಟ್, ಬೀಡಿ ಇಸ್ ಒನ್ ಆಫ್ ದ ಕಾಸಿಂಗ್ ಹರ್ನಿಯ. ಆಮೇಲೆ ಅದು ಸಿಗರೇಟ್ ಸೇದುವವರಿಗೆ ಈ ಮಸಲ್ ಏನಿರುತ್ತೆ, ಮಾಂಸಖಂಡಗಳು, ಅದು ವೀಕ್ ಆಗ್ತಾ ಹೋಗುತ್ತೆ, ಅದು ಸ್ಟ್ರಾಂಗ್ ಇರಲ್ಲ. ನಾರ್ಮಲ್ ಪಾಪ್ಯುಲೇಷನ್ಗೆ ಮತ್ತು ಸಿಗರೇಟ್ ಯಾರು ಇರ್ತಾರೆ ಅವರ ಮಾಂಸಖಂಡಗಳ ಸ್ಟ್ರೆಂತ್ ಅಷ್ಟು ಸೇಮ್ ಇರಲ್ಲ, ಅದು ತುಂಬ ವೀಕ್ ಆಗಿರುತ್ತೆ. ಸೊ ಆ ಇಶ್ಯೂ ಇಂದ ಕೂಡ ಅವರಿಗೆ. ಈಗ ಸಣ್ಣ ಮಕ್ಕಳಿಗೆ ಬರುವಂಥ ಸಂದರ್ಭ ಯಾವ ಪ್ರಮಾಣದಲ್ಲಿ ಬರುತ್ತದೆ, ಅಥವಾ ಸಣ್ಣ ಮಕ್ಕಳಿಗೆ ಯಾಕೆ ಬರುತ್ತೆ? ಸಣ್ಣ ಮಕ್ಕಳಿಗೆ ಒಂದು 2 ಟೈಪಿನ ಹರ್ನಿಯ ಬರುತ್ತೆ. ಒಂದು ಹೊಕ್ಕುಳಲ್ಲಿ ಹರ್ನಿಯ ಬರುತ್ತೆ ಅಂತ ಹೇಳಿದ್ರೆ, ಅದು ಅಂಬ್ಲಿಕಲ್ ಕಾರ್ಡ್ ಅಂತ ಹೇಳಿರುತ್ತೆ ಹೊಕ್ಕುಳಲ್ಲಿ. ಸೊ ಆ ಜಾಗದಲ್ಲಿ ಹರ್ನಿಯ ಬರುತ್ತೆ ಮಕ್ಕಳಲ್ಲಿ, ಅದು ಸರ್ವಸಾಮಾನ್ಯವಾಗಿ ಸಿಗುತ್ತೆ. ಸೊ ಆ ಹರ್ನಿಯ ಅದು ಅಂಬ್ಲಿಕಲ್ ಹರ್ನಿಯ ಅಂತ ಹೇಳ್ತೇವೆ. ಸೊ ಅದಕ್ಕೆ ಯೂಶ್ವಲ್ ಆಗಿ ಟ್ರೀಟ್ಮೆಂಟ್ ಅಗತ್ಯ ಇರಲ್ಲ. ನಾವು ಜಸ್ಟ್ ಅಬ್ಸರ್ವೇಷನ್ ಅಂತ ಹೇಳಿ 4 ವರ್ಷದವರೆಗೆ ಮಗುವನ್ನು ಅಬ್ಸರ್ವ್ ಮಾಡಿದರೆ ಅದು ಯೂಶ್ವಲ್ ಆಗಿ 99% ಆಫ್ ದ ಟೈಮ್, ಮೋಸ್ಟ್ ಆಫ್ ದ ಟೈಮ್ ಕ್ಲೋಸ್ ಆಗುತ್ತೆ ತುಂಬ ಕಡೆ. ಅದಕ್ಕೆ ಈಗ ಹಳ್ಳಿಗಾಡಿನಲ್ಲಿ ಇನ್ನೂ ಮೆಥಡ್ ಇದೆ. ಅಲ್ಲಿ ಹೊಕ್ಕುಳಲ್ಲಿ ಹರ್ನಿಯ ಇದ್ದಾಗ ₹1 ಕಾಯಿನ್ ಇಟ್ಕೊಂಡು ಒಂದು ಬಟ್ಟೆಯನ್ನು ಕಟ್ಟೋದು. ಸೊ ಅದು ಇವಾಗಲೂ ಆ ₹1 ಕಾಯಿನಿಂದ ಹರ್ನಿಯ ಗುಣ ಆಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಆ ₹1 ಕಾಯಿನಿಂದ ಗುಣ ಆದಲ್ಲ, ಅದು ಆ್ಯಕ್ಚುಲಿ ಮಗು ಬೆಳವಣಿಗೆಯಲ್ಲಿ ದೊಡ್ಡದಾಗ್ತಾ ಹೋದಾಗೆ ಆ ಮಸಲ್ಸ್ ಹತ್ತಿರ ಬಂದು ಆ ಗ್ಯಾಪ್ ಕ್ಲೋಸ್ ಆಗಿದೆ. ಬಟ್ ಆ ₹1 ಇರೋದು ಸೈಕಲಾಜಿಕಲ್ ಸಪೋರ್ಟ್ ಮಗುವಿನ ಹೆತ್ತ ತಂದೆಯವ್ರಿಗೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಇನ್ನೂ ಫಾಲೋ ಮಾಡ್ತಿದ್ದಾರೆ. ಸೊ ನಾವೇನು ಹೇಳ್ತಾ ಇಲ್ಲ ಅದು ಮಾಡಬಾರ್ದು ಅಂತ ಹೇಳಿ. ಸೊ ಅದು ಇನ್ನೊಂದು ಹರ್ನಿಯ ಬರೋದು ಇಂಗ್ವೈನಲ್ ಹರ್ನಿಯ ಅಂತ ಹೇಳಿ, ತೊಡೆ ಸಂಧಿಯಲ್ಲಿ ಬರುವ ಹರ್ನಿಯ. ಸೊ ಅದು ನಾರ್ಮಲ್ ಫಿಸಿಯಾಲಜಿ ಒಂದು ಅರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಒಂದು ಹರ್ನಿಯ ಅಂತೇಳಿ ಬರುತ್ತೆ. ಸೊ ಈ ಕಂಡೀಷನಿಗೆ ಕೂಡ ಸರ್ಜರಿ ಮಾಡಬೇಕಾಗುತ್ತೆ. ಈ ಕಂಡೀಷನ್ ಮತ್ತು ದೊಡ್ಡವರಿಗೆ ಏನು ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಈ ಕಂಡೀಷನಲ್ಲಿ ನಾವು ಜಸ್ಟ್ ಓಪನ್ ಮಾಡಿ ಅದೇನೊಂದು ಸ್ಯಾಕ್ ಅಂತ ಹೇಳ್ತೇವೆ ನಾವು, ಅದು ಹೊಟ್ಟೆಯಿಂದ ಒಂದು ಚೀಲ ಥರ ಬಂದಿರುತ್ತೆ, ಅದನ್ನು ನಾವು ಕಟ್ ಮಾಡಿ ಬಿಡ್ತೇವೆ. ಮೆಶ್ ಅದು ಇದು ಏನೂ ಹಾಕಲ್ಲ. ಸೊ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಆಮೇಲೆ ದೊಡ್ಡವರಿಗೆ ಬರುವ ಇದರಿಂದ ಇವರಿಗೆ ಅದು ಮತ್ತೆ ಬರುವ ಚಾನ್ಸ್ ಇರಲ್ಲ ಮಕ್ಕಳಲ್ಲಿ. ಗರ್ಭಿಣಿಯರಿಗೆ ಯಾಕೆ ಬರುತ್ತೆ? ಗರ್ಭಿಣಿಯಲ್ಲಿ ಅದು ಅವ್ರಿಗೆ ಹೇಳಿದಾಗೆ, ಸೊ ಗರ್ಭಿಣಿಯಲ್ಲಿ ಅದು ಹೊಟ್ಟೆ ದೊಡ್ಡದಾಗುತ್ತೆ. ಅದು ಗರ್ಭಕೋಶ ದೊಡ್ಡದಾದಾಗ ಈ ಹೊಟ್ಟೆಯಲ್ಲಿ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಂಥವರಿಗೆ ಕೂಡ ಇಂಗ್ವೈನಲ್ ಹರ್ನಿಯನೂ ಬರುತ್ತೆ, ಅಂಬ್ಲಿಕಲ್ ಏನಂತೇಳಿ ಹೊಕ್ಕುಳಲ್ಲಿ ಹರ್ನಿಯ ತುಂಬ ಕಾಮನ್ ಆಗಿ ಬರುತ್ತೆ. ಸೊ ಇದೊಂದು ಕಾಮನ್ ಪ್ರಾಬ್ಲಮ್ ಹಳ್ಳಿ. ಸೊ ಇದಕ್ಕೆ ಸರ್ಜರಿ ಇಮಿಡಿಯೇಟ್ ಆಗಿ ಮಾಡಬೇಕಾ ಅಥವಾ ಮತ್ತೆ ಮಾಡಬೇಕಾ, ಅದು ಇನ್ನೂ ಕಾಂಟ್ರವರ್ಷಿಯಲ್ ಟಾಪಿಕ್. ಬಟ್ ನಮ್ಮ ಸದ್ಯದ ಅಡ್ವೈಸ್ ಪ್ರಕಾರ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಆ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗುವವರೆಗೆ ವೆಯ್ಟ್ ಮಾಡ್ತೇವೆ. ಸೊ ಒಂದ್ಸಲ ಮಗು ಡೆಲಿವರಿ ಆದಮೇಲೆ ಮತ್ತೆ ಆ ಡಿಫೆಕ್ಟನ್ನು ನಾವು ರಿಪೇರಿ ಮಾಡ್ತೇವೆ. ಸೊ ಅಲ್ಲಿವರೆಗೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೇವೆ, ಏನು ತೊಂದರೆ ಇಲ್ಲದೆ. ಅಥವಾ ಇನ್ ಬಿಟ್ವೀನ್ ಪ್ರೆಗ್ನೆನ್ಸಿ ಏನಾದರೂ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಬಂತು ಅಂತ ಹೇಳಿದರೆ ಆವಾಗ ನಾವು ಎಮರ್ಜೆನ್ಸಿಯಾಗಿ ಆಪರೇಷನ್ ಮಾಡ್ತೇವೆ. ಇಲ್ಲದ್ರೆ ನಾವು ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗುವವರೆಗೆ ವೆಯ್ಟ್ ಮಾಡ್ತೀವಿ. ಇದು ಡಾಕ್ಟ್ರೆ, ಈಗ ನೀವು ಹರ್ನಿಯ ಬೇರೆ ಯಾವ್ಯಾವ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳಿದ್ರಿ, ಯಾರ್ಯಾರಿಗೆ ಯಾವ ವರ್ಗದವರಿಗೆ ಅಂತ. ನಾವು ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಬರೋದ ಹಾಗೆ ಹರ್ನಿಯಾನು ಒಂದು ಈಗ ಮಕ್ಕಳಿಗೆ ಬರುತ್ತೆ ಹರ್ನಿಯ, ಅದು ಅವಾಯ್ಡ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ, ಅದಾಗಲ್ಲ. ಸೊ ಅದು ನಾವು ಬರಬೇಕು, ಅದನ್ನು ಟ್ರೀಟ್ ಮಾಡಲೇಬೇಕು. ಇನ್ನು ಈ ನಮ್ಮ ಈ ಹದಿಹರೆಯದಲ್ಲಿ ಬರುತ್ತೆ ಏಜಲ್ಲಿ, ಪರ್ಟಿಕ್ಯುಲರ್ಲಿ ಬಾಡಿ ಬಿಲ್ಡರ್ಸ್ ಈ ಜಿಮ್ಮಿಗೆ ಹೋಗ್ತಾರೆ, ಮದುವೆಲ್ಲ ಈಗ ಸೇಮ್ ಆಗಿದೆ ಯೋಗ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್. ಸೊ ಯೋಗದಿಂದ ನೀವು ಸಾಕಷ್ಟು ರೋಗಗಳನ್ನು ತಡಿಬೋದು, ಈವನ್ ಹರ್ನಿಯ ಬರೋದನ್ನು ತಡಿಬೋದು. ಬಟ್
ಪ್ರಾಪರ್ ಮೆಥಡಲ್ಲಿ ಮಾಡಿದರೆ ಮಾತ್ರ. ಈವನ್ ಜಿಮ್ಮು ಕೂಡ, ಜಿಮ್ಮು ಎಕ್ಸಸೈಸ್ ಮಾಡ್ತಾರೆ, ಸೊ ಇಂಟರ್ನೆಟ್ ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಸೊ ವಿದೌಟ್ ಸೂಪರ್ವಿಷನ್ ನೀವು ರಾಂಗ್ ಮೆಥಡಲ್ಲಿ ಇವನ್ ಯೋಗ ಅದು ಮಾಡಿದ್ರೆ ಅದು ಕೂಡ ಹರ್ನಿಯಾ ಮಾಡ್ಲಿಕ್ಕೆ ಕಾಸ್ ಆಗಬೇಕು, ಯಾಕಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಜಾಸ್ತಿ ಆದ ಕಾರಣದಿಂದಾಗಿ. ಸೊ ಅದಕ್ಕೆ ಈ ಯೋಗ ಮತ್ತು ಇದನ್ನು ಮಾಡುವಾಗ ಸೊ ಇನಿಷಿಯಲ್ ಡೇಸ್ ಅಲ್ಲಿ ಅಂಡರ್ ಸೂಪರ್ವಿಷನ್ ಅಂತೇಳಿ ಮಾರ್ಗದರ್ಶನದಲ್ಲಿ ಮಾಡಿ ಕಲ್ತುಕೊಂಡು ಮತ್ತೆ ಮಾಡಿದ್ರೆ ಅದೆಲ್ಲ ಸರಿಯಾದೊಬ್ಬರು ಮಾರ್ಗದರ್ಶಕರು ಇರಬೇಕಾಗುತ್ತೆ. ಇಲ್ಲದಿದ್ದರೆ ಈವನ್ ಯೋಗ ಕೂಡ ಸರಿಯಾದ ಮೆಥಡ್ ಮಾಡದೇ ಇದ್ರೆ ಅದು ಕೂಡ ಹರ್ನಿಯಾ ಆಗೋ ಚಾನ್ಸ್ ಇದೆ. ನಾವು ತುಂಬ ಪೇಷಂಟ್ಗಳು ನೋಡ್ತೇವೆ, ಸೊ ಯೋಗವನ್ನು ಟ್ರೈ ಮಾಡಿ ಯೋಗ ಮಾಡಿದ್ರಿಂದ ಹರ್ನಿಯಾ ಬಂತು ಅಂತೇಳಿ. ಸೊ ಯೋಗ ಮಾಡಿದ ಹರ್ನಿಯಾ ಬರಲ್ಲ, ಬಟ್ ಅದು ಯಾಕೆ ಬಂತಂದ್ರೆ ಯೋಗವನ್ನು ಕರೆಕ್ಟ್ ಆದ ರೀತಿಯಲ್ಲಿ ಮಾಡದೇ ಇರೋದ್ರಿಂದ ಹರ್ನಿಯಾ ಬಂದಿದೆ. ಸೊ ಹಾಗಾಗಿ ಆ ರೀತಿಯ ಒಂದು ಇದು ಮತ್ತೆ ಈ ಸ್ವಲ್ಪ ಏಜ್ ಆದಾಗ ಸ್ಟ್ರೆಸ್ ಬಾಡಿ ಸ್ಟ್ರೆಸ್ ಅದೇ ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಅದು ಕರೆಕ್ಟ್ ಮೆಥಡ್ ಮಾಡಿದ್ರೆ ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಆಗಲ್ಲ. ಬಟ್ ಅದು ಮೆಥಡ್ ಅದು ಇಂಟರ್ನೆಟ್ ನೋಡಿಕೊಂಡು ಅದು ಮಾಡುವಾಗ ಅದು ಆಗುತ್ತೆ ಜಾಸ್ತಿ. ಅದೇನು ಮಾಡ್ತದೆ ಅದಕ್ಕೆ ಮಾರ್ಗದರ್ಶನ ಮಾಡಿದರೆ ಏನು ತೊಂದರೆ ಆಗಲ್ಲ, ಅದು ಹೆಲ್ತಿಗೆ ಬೆನಿಫಿಷಿಯಲ್. ಆಮೇಲೆ ಇನ್ನು ಸ್ವಲ್ಪ ಏಜ್ ಆದಾಗ 50 ವರ್ಷ 55 ವರ್ಷ ಆದಮೇಲೆ ಎಲ್ಲ ಗಂಡಸರಿಗೆ ಮೂತ್ರದ ಪ್ರಾಬ್ಲಮ್ ಬಂದೇ ಬರುತ್ತೆ. ಈಗ ರಾತ್ರಿ ಮೂತ್ರಕ್ಕೆ ಜಾಸ್ತಿ ಹೋಗೋದು, ಈ ಮೂತ್ರ ಮಾಡುವಾಗ ಜಾಸ್ತಿ ಪ್ರೆಷರ್ ಹಾಕೋದು, ಇದೆಲ್ಲ ಕಾಮನ್ ಆಗೆಲ್ಲ ಎಲ್ರಿಗೂ ಬಂದೇ ಬರುತ್ತೆ. ಅದನ್ನು ಆ ಸ್ಟೇಜಲ್ಲಿ ಅದಕ್ಕೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಮೆಡಿಸಿನ್ ಟ್ರೀಟ್ಮೆಂಟ್. ಆ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಮೂತ್ರ ಸಲೀಸಾಗಿ ಹೋಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಆ ಪ್ರಾಸ್ಟೇಟನ್ನು ಸರ್ಜರಿ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಈ ರೀತಿ ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅದು ಕೂಡ ಹರ್ನಿಯಾವನ್ನು ಅವಾಯ್ಡ್ ಮಾಡುತ್ತೆ. ಇನ್ನೊಂದು ಶ್ವಾಸಕೋಶದ ಇನ್ಫೆಕ್ಷನ್, ಅಸ್ತಮಾ, ಇದಕ್ಕೆಲ್ಲ ಒಳ್ಳೊಳ್ಳೆ ಮೆಡಿಸಿನ್ಗಳಿವೆ ಇವಾಗ. ಸೊ ಅದು ಮೆಡಿಸಿನಲ್ಲಿ ಕಂಪ್ಲೀಟಾಗಿ ಕಂಟ್ರೋಲ್ಗೆ ಬರುತ್ತೆ. ಸೊ ಈ ರೀತಿ ಕಂಟ್ರೋಲ್ ಮಾಡೋದ್ರಿಂದ ಕೂಡ ಹರ್ನಿಯಾ ಬರೋದನ್ನು ತಡೆಗಟ್ಕೊಳ್ಬೋದು. ಎಸ್ ಡಾಕ್ಟ್ರೆ, ಕೊನೆಯದಾಗಿ ನೀವು ಆಗಮೇ ಉಲ್ಲೇಖ ಕೂಡ ಮಾಡಿದರೆ ಸರ್ಜರಿಯ ನಂತರ ಏನಾದರೂ ಅದು ರಿಪೀಟ್ ಆಗುವಂಥ ಬರುವಂಥ ಸಾಧ್ಯತೆ? ಇವಾಗ ಒಂದು ಸೈಡಿಗೆ ಬರುತ್ತೆ, ಈಗ ರೈಟ್ ಸೈಡಿಗೆ ಹರ್ನಿಯಾ ಬರ್ತಿದೆ ಅಂತ ಹೇಳಿ ರೈಟ್ ಸೈಡ್ ಆಪರೇಷನ್, ಅವರಿಗೆ ಒಂದು 10% ಚಾನ್ಸ್ ಇದೆ ಲೆಫ್ಟ್ ಸೈಡ್ ಕೂಡ ಬರುವಂಥದ್ದು. ಅದು ಸರಿ. ಸೊ ಅದೇ ಆಮೇಲೆ ಈ ಓಲ್ಡ್ ಏಜಲ್ಲಿ ಮಾಂಸ ಖಂಡಗಳ ವೀಕ್ನೆಸ್ಸಿಂದ, ಬಲಹೀನತೆಯಿಂದ ನಾವೇನು ಹರ್ನಿಯಾ ಬಂದಿದೆ ಆ ಜಾಗದಲ್ಲಿ ಒಂದು 200ರಲ್ಲಿ ಒಬ್ಬರಿಗೆ ಈವನ್ ಆಪರೇಷನ್ ಆದಮೇಲೆ ಕೂಡ ಬರುವ ಚಾನ್ಸ್ ಇದೆ. ಸೊ ಅದಕ್ಕೆಲ್ಲ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇದೆ. ಸೊ ಅದನ್ನೆಲ್ಲ ನಾವು ಯೂಶ್ವಲ್ ಆಗಿ ಸರ್ಜರಿ ಮಾಡೋ ಕನ್ಸಿಡರ್ ತಗೊಂಡು ಅದನ್ನೆಲ್ಲ ಕರೆಕ್ಟ್ ಮಾಡ್ತೇವೆ ಯೂಶಲಿ. ಬಟ್ ಅದು ಸ್ವಲ್ಪ ಪರ್ಸೆಂಟೇಜ್ ಚಾನ್ಸ್ ಇದೆ ಈವನ್ ಆಪರೇಷನ್ ಆದ ನಂತರ. ಸಾಮಾನ್ಯವಾಗಿ ಸರ್ಜರಿ ಎಲ್ಲ ಆದ ನಂತರ ಎಷ್ಟು ಸಮಯದ ನಂತರ ರಿಪೀಟ್ ಆಗಬಹುದು ಅಂತ ನೀವು ಹೇಳಿದಾಗ ಇನ್ನೊಂದು ಭಾಗದಲ್ಲಿ ಅದು ಯಾವ ಟೈಮಲ್ಲಿ ಬೇಕಾದ್ರೂ ರಿಪೀಟ್ ಆಗುತ್ತೆ. 10% ಚಾನ್ಸ್ ಇದೆ. ಯಾಕಂದ್ರೆ ಒಂದು ಸೈಡಲ್ಲಿ ವೀಕ್ನೆಸ್ ಇದೆ ಅಂತ ಹೇಳಿದ್ರೆ ಇನ್ನೊಂದು ಸೈಡಲ್ಲಿ ವೀಕ್ನೆಸ್ ಇರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದು ನಾವು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ, ನಾವು ವೆಯ್ಟ್ ಮಾಡಬೇಕಷ್ಟೇ. ಎಸ್ ಡಾಕ್ಟರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಹರ್ನಿಯಾದ ಬಗ್ಗೆ ಒಂದು ಸಮಗ್ರವಾದಂಥ ಚಿತ್ರಣವನ್ನು ಡಾಕ್ಟರ್ ಕಿರಣ್ ಕುಮಾರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಎಸ್, ಇದು ಆರೋಗ್ಯವಾಣಿ ಮಾತುಕತೆ. ಮಂಗಳೂರಿನ ಕಣಚೂರು ಆಸ್ಪತ್ರೆ ಅರ್ಪಿಸುವಂಥ, ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯವಾಣಿ ಮಾತುಕತೆ. ಇವತ್ತಿನ ಈ ಮಾತುಕತೆಯಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಅವರು ತುಂಬ ಜನರಿಗೆ ಅಥವಾ ವೀಕ್ಷಕರಿಗೆ ಮನದಟ್ಟು ಆಗುವ ರೀತಿಯಲ್ಲಿ ಹರ್ನಿಯಾದ ಬಗ್ಗೆ ಹೇಳಿದ್ದಾರೆ. ಎಸ್, ಯಾವ ಸಂದರ್ಭದಲ್ಲೂ ಕೂಡ ಸ್ವಯಂ ಆಗಿ ನಾವು ಚಿಕಿತ್ಸೆ ಮಾಡಿಕೊಳ್ಳುವಂಥದ್ದು ಅಥವಾ ವಿಳಂಬ ಮಾಡುವಂಥದ್ದು ಮಾಡಬಾರದು. ಟೈಮ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ಕಾಳಜಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವಾಗ ಮತ್ತೊಮ್ಮೆ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಡಾಕ್ಟ್ರೆ. ಥ್ಯಾಂಕ್ ಯು.